ಇವ್ರು ಮಾತಾಡಿದ್ಮೇಲೆ ನನಗೆ ಇವ್ರ ಥರ ಕನ್ನಡ ಮಾತಾಡೋಕ್ಕೂ ಬರಲ್ಲ. ನಿಮ್ಮಷ್ಟು ತಿಳುವಳಿಕೆನೂ ನನಗೆ ಖಂಡಿತ ಇಲ್ಲ ಸರ್. ಬಟ್ ಬಹಳ ಅದ್ಭುತವಾಗಿ ಮಾತಾಡಿದ್ರಿ. ನೀವು ಮಾತಾಡಿದಂಥದ್ದು ಒಂದೊಂದು ಲೈನ್ ಬರೀ ಮಕ್ಕಳಿಗೆ ಮಾತಾಡಲ್ಲ, ಇಲ್ಲಿ ಕೂತ್ಕೊಂಡು ನಮಗೂ ಕೇಳೋಕ್ಕೆ ಭಾಳ ಸುಖವಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ನನ್ನ ಸ್ವಾಗತ ಮಾಡೋಕ್ಕೆ ಬಂದಂಥವ್ರು ಎಲ್ಲಿದ್ದಾರವರು? ಓಕೆ, ತುಂಬ ನೋಡಿ, ನಿಮಗೆ ಬರೋ ಚಪ್ಪಾಳೆ ನಮಗೆ ಬರ್ತಾ ಇಲ್ಲ. ನೀವೇ ಆ್ಯಕ್ಚುಲಿ ಹೀರೋ ಇಲ್ಲಿ. ಒಂದೇ ಒಂದು ಸರ್, ನನ್ನ ಹೆಸರು ಸಂದೀಪ್ ಅಲ್ಲ, ಸುದೀಪ್ ಸರ್, ಅಷ್ಟೇ ಸರ್. ಆ್ಯಕ್ಚುಲಿ ಅವರು ನಂದು ಎಲ್ಲ ಸಿನಿಮಾ ಹೆಸರುಗಳನ್ನು ತಪ್ಪಾಗಿ ತಗೊಂಡು ನನ್ನ ಹೆಸರು ಮಾತ್ರ ಕರೆಕ್ಟಾಗಿ ಹೇಳಿದರೆ ಬೇಜಾರು ಹೋಗಿರೋದು. ಅವ್ರು ನನ್ನ ಸಿನಿಮಾ ಹೆಸರುಗಳನ್ನ ಕರೆಕ್ಟಾಗಿ ಹೇಳಿದ್ರು, ನನ್ನ ಹೆಸರು ಒಂಚೂರು ಬೇಜಾಯ್ತು. ಬಟ್ ಕಲಾವಿದನಿಗೆ ಹೆಸರಿಲ್ವಂತೆ. ನೀವು ಪ್ರೀತಿಯಿಂದ ಬರೀತಾ ಕಿಚ್ಚ ಅಂತ ಕರೆದಿದ್ದ, ಹುಚ್ಚ ಅಂತ ಕರೆದಿದ್ದ ನೀವು? ಹಾಂ, ಎರಡೂ ಓಕೆ. ಇಲ್ಲಿ ನಾನು ಆ್ಯಕ್ಚುಲಿ ನಮ್ಮ ಅಕ್ಕನಿಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅವರಿಂದ ನಾನು ಫಸ್ಟ್ ಟೈಮ್ ಇಲ್ಲಿ ಬರೋಕ್ಕಾಯ್ತು, ಅವಕಾಶ ಸಿಕ್ತು. ಇಲ್ಲಿ ಕಾಲಿಡ್ತಿದ್ದ ಹಾಗೇನೆ ಫಸ್ಟ್ ಆಫ್ ಆಲ್ ಒಂದು ಬಹಳ ಪಾಸಿಟಿವ್ ಫೀಲಿಂಗ್ ಬಂದಿದೆ. ಏನಕ್ಕೆ ದಟ್ಸ್ ವಾಟ್ ಅವರು ಪ್ರಿಯ ಅವ್ರಿಗೂ ಫೀಲ್ ಆಗಿದ್ದು. ಒಂದು ಸಿಂಪಲ್ ದೇವಸ್ಥಾನ, ಆ ಸಿಂಪಲ್ ದೇವಸ್ಥಾನದಲ್ಲಿ ಇರುವಂಥ ಒಂದು ಸಿಂಪ್ಲಿಸಿಟಿನೇ ನಮಗೆ ಆಕರ್ಷಣೆ ಅಂತ ಹೇಳಬಲ್ಲೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಮತ್ತೆ ಮತ್ತೆ ಬರಬೇಕು ಅಂತ ಅನಿಸುತ್ತೆ ಸರ್, ಖಂಡಿತವಾಗ್ಲೂ. ಸೊ ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಅವಕಾಶಕ್ಕೆ, ಈ ಒಂದು ಸಂದರ್ಭಕ್ಕೆ ನನ್ನ ಕರೆದು ನಿಮ್ಮನ್ನೆಲ್ಲರನ್ನು ಭೇಟಿ ಮಾಡಿಸಿದ್ದಕ್ಕೆ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಅವರು ನನ್ನ ಬಗ್ಗೆ ಎಷ್ಟು ಉದ್ದ ಸ್ಪೀಚ್ ಕೊಟ್ಟರು, ಖಂಡಿತವಾಗ್ಲೂ ಆ ಮಟ್ಟಕ್ಕೆ ನಾನು ಇನ್ನೂ ತಲುಪಿದ್ದೀನಿ ಅಂತ ನಾನು ಅನ್ಕೊಳಲ್ಲ. ಕೆಲಸ ಸಿಕ್ಕಾಪಟ್ಟೆ ಇರುತ್ತೆ, ಮಾಡೋದು ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮಂಥವ್ರ ಮುಖಗಳನ್ನ ನೋಡಿ, ನಿಮ್ಮ ಚಪ್ಪಾಳೆಗಳನ್ನ ತೊಗೊಂಡಾಗ ಮತ್ತೆ ಮನೆಗೆ ಹೋಗಿ ಇನ್ನೊಂದಿಷ್ಟು ಕೆಲಸ ಮಾಡಿಸ್ಬೇಕು ಅನ್ಸುತ್ತೆ. ಸೊ ಥ್ಯಾಂಕ್ ಯು ಆಲ್. ಆ್ಯಂಡ್ ಇಲ್ಲಿ ಬರ್ತಿದ್ದ ಹಾಗೇನೆ ಒಬ್ಬರು ಸ್ನೇಹಿತರು ಕೂಡ ಮನೆಗೆ ಕರ್ಕೊಂಡೋದ್ರು. ಹೊಟ್ಟೆ ತುಂಬ ತಿಂಡಿ ಹಾಕಿದ್ದಾರೆ, ಇಲ್ಲೇ ಕೂತಿದ್ದಾರೆ ಇವರು. ಥ್ಯಾಂಕ್ ಯು ಸರ್. ತಿಂಡಿಗಲ್ಲ, ಬಟ್ ನಾವು ಕಲಾವಿದರಿಗೆ ನಾವೆಲ್ಲರೂ ಹೋದಾಗ ಈ ಮಟ್ಟಿಗೆ ನಾವು ಅತಿಥಿ ಸೇವೆ ಸಿಗುತ್ತೆ ಅಂದರೆ ನಾವು ಈ ಪ್ರೀತಿ ಸಂಪಾದಿಸೋದಕ್ಕೆ ಸರ್ ಊರಿಡಿ ಓಡಾಡೋದು, ಎಲ್ಲ ಥರ ಬೆವರು ಸುರಿಸೋದು. ಈ ಪ್ರೀತಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ, ಕಮಿಟ್ ಆಗಿದ್ದೀರಾ. ಮನೆಯವರೆಲ್ಲ ಬಂದಾಗ ಮತ್ತೆ ಮತ್ತೆ ಅದೇ ಥರ ಊಟ ಹಾಕ್ತೀನಿ ಅಂದ್ಬಿಟ್ಟು ಮರಿಬೇಡಿ. ನನಗೆ ಇಲ್ಲಿ ಊರಿಗೆ ಇಷ್ಟು ಪ್ರೀತಿಯಲ್ಲಿ ಸ್ವಾಗತಿಸಿದ್ದಕ್ಕೆ, ಇಂಥ ದೊಡ್ಡ ಸಾಧಕರ ಮಧ್ಯದಲ್ಲಿ ಕೂರಿಸಿದ್ದಕ್ಕೆ, ಇಷ್ಟು ಪ್ರೀತಿಯಿಂದ ಸನ್ಮಾನ ಮಾಡಿದ್ದಕ್ಕೆ, ಇಷ್ಟು ಪ್ರೀತಿಯಿಂದ ನಕ್ಕು ನಲಿದು ನನಗೆ ಹಾರೈಸಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.